10ರಂದು ಆಳ್ವಾಸ್ ಕಾಲೇಜಿನಲ್ಲಿ ಗದ್ದಿಗೆ ಕರಾವಳಿ ಮರಾಠಿ ಸಮಾವೇಶ 2024. ಕರ್ನಾಟಕದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕರಾವಳಿ ಮೂಲದ ಮರಾಠಿಗರು ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನ ನುಡಿಸಿರಿ ಸಭಾಂಗಣದಲ್ಲಿ ನವೆಂಬರ್ 9 ಮತ್ತು 10ರಂದು ಮರಾಠಿಗರ ಸಮಗ್ರ ಬಲವರ್ಧನೆ ಮತ್ತು ಪ್ರಗತಿಗಾಗಿ ಗದ್ದಿಗೆ ಮರಾಠಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರಾವಳಿ ಮರಾಠಿ ಸಮಾವೇಶದ ಅಧ್ಯಕ್ಷ ಎಚ್ ರಾಜೇಶ್ ಪ್ರಸಾದ್ IAS ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 22 ವರ್ಷಗಳ ಬಳಿಕ ಸಮಾವೇಶ ನಡೆಯಲಿದ್ದು, ನಮ್ಮ ಈ ಸಮಾವೇಶವು ಮುಖ್ಯವಾಗಿ ಶಿಕ್ಷಣ ಸಂಘಟನೆ ಹಾಗೂ ಸ್ವಾಭಿಮಾನದ ಧ್ಯೇಯಘೋಷವನ್ನು ಹೊಂದಿದೆ. ಮೂಲತಃ ಮಹಾರಾಷ್ಟ್ರದಿಂದ ವಲಸೆ ಬಂದು ಕರ್ನಾಟಕದ ಗುಡ್ಡಗಾಡಿನಲ್ಲಿ ವಾಸಿಸುತ್ತಿರುವ ಈ ಸಮುದಾಯದ ಸುಮಾರು 80% ಜನ ಇಂದಿಗೂ ಆರ್ಥಿಕವಾಗಿ ಹಿಂದುಳಿದಿದ್ದು, ಇವರು ಅನೇಕ ಸಮಸ್ಯೆಗಳನ್ನು ಹಾಗೂ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಸಲುವಾಗಿ ಹಾಗೂ ನಮ್ಮ ಸಂಸ್ಕೃತಿ ಆಚರಣೆಗಳನ್ನು ಅನಾವರಣ ಮಾಡುವ ಉದ್ದೇಶದಿಂದ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಸುಮಾರು 15ರಿಂದ 20 ಸಾವಿರ ಜನ ಭಾಗವಹಿಸುವವರಿದ್ದಾರೆ. ಈ ಸಮಾವೇಶದಲ್ಲಿ ಮರಾಠಿಗರ ವಿವಿಧ ಆಚಾರ ವಿಚಾರ ಸಂಸ್ಕಾರಗಳನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ 3 ಗೋಷ್ಠಿಗಳು, ಉಪನ್ಯಾಸ ಹಾಗೂ ಸನ್ಮಾನ ಹಾಗೂ ಸಾಧಕರನ್ನು ಪುರಸ್ಕರಿಸುವ ಕಾರ್ಯಕ್ರಮಗಳು ನಡೆಯಲಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಈ ಸಮಾವೇಶವನ್ನು ಉದ್ಘಾಟಿಸಲಿದ್ದು, ನಮ್ಮ ಬಹುನಿರೀಕ್ಷೆಯ ಗದ್ದಿಗೆ ಸ್ಮರಣ ಸಂಚಿಕೆಯನ್ನು ಡಾಕ್ಟರ್ ಎಂ ಮೋಹನ್ ಆಳ್ವಾರವರು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಶ್ರೇಷ್ಠ ಸಾಧನೆಯನ್ನು ಮಾಡಿರುವ ಪದ್ಮಶ್ರೀ ಪುರಸ್ಕೃತರಾದ ಅಮೇ ಮಹಲಿಂಗ ನಾಯ್ಕರವರನ್ನು ಸನ್ಮಾನ ಮಾಡಲಾಗುವುದು. ಮರಾಠಿಗರ ಅಹವಾಲುಗಳನ್ನು ನಮ್ಮ ಸಮಾವೇಶದ ಗೌರವಾಧ್ಯಕ್ಷರಾದ ಡಾಕ್ಟರ್ ಕೆ ಸುಂದರ್ ನಾಯ್ಕರವರು ಮುಖ್ಯಮಂತ್ರಿಗಳಿಗೆ ಅರ್ಪಿಸಲಿದ್ದಾರೆ. ಹಾಗೆಯೇ ರಾಷ್ಟ್ರ ಮಟ್ಟದಲ್ಲಿ ಸಾಧಿಸಿರುವ ಸಾಧನೆಯನ್ನು ಪರಿಗಣಿಸಿ ಸಮಾಜದ ಅನೇಕ ಸಾಧಕರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಲಾಗುವುದು ಎಂದರು. ನವೆಂಬರ್ 9ರಂದು ಕರ್ನಾಟಕ ಮರಾಠಿ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಇವರ ಸಹಕಾರದಿಂದ ಮರಾಠಿಗರಿಗಾಗಿಯೇ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ 1500ಕ್ಕೂ ಹೆಚ್ಚು ಮರಾಠಿ ಉದ್ಯೋಗಾಕಾಂಕ್ಷಿಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ವಿವಿಧ ಕಂಪನಿಗಳು ಈ ಸಮಾವೇಶದ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಬರುವ ದೂರದ ಊರಿನ ಮರಾಠ ಬಂಧುಗಳಿಗೆ ವಸತಿ ವ್ಯವಸ್ಥೆ ಮತ್ತು ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆ ಮಾಡಲಾಗುವುದು. ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವಾ, NS ಮಂಜುನಾಥ್, ರತಿ ಪ್ರಭಾಕರ ನಾಯ್ಕ ಹಾಗೂ ಪ್ರವೀಣ್ ಕುಮಾರ್ ಮುಗುಳಿ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ಪೀಕರ್ UT ಖಾದರ್, ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್, ಮುಖ್ಯ ಅತಿಥಿಗಳಾಗಿ ಶಾಸಕ ಉಮಾನಾಥ್ ಕೋಟ್ಯಾನ್, ಐವನ್ ಡಿಸೋಜಾ, ಕೆ ಅಭಯ್ ಚಂದ್ರ ಜೈನ್, ವಿನಯ್ ಕುಮಾರ್ ಸೊರಕೆ, ಶಶಿಧರ ಶೆಟ್ಟಿ ಬರೋಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್, ಡಾಕ್ಟರ್ ಎಂ ಮೋಹನ್ ಆಳ್ವಾ, ಕೆನರಾ ಬ್ಯಾಂಕ್ GM ಶ್ರೀರಾಮ್ ನಾಯ್ಕ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಮುಖಂಡರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಕೆ ಸುಂದರ್ ನಾಯ್ಕ್, ಕಾರ್ಯಾಧ್ಯಕ್ಷ ರಾಮಚಂದ್ರ ಕೆಂಬಾರೆ, ರತ್ನಾವತಿ, N ವಿಶ್ವನಾಥ್ ನಾಯ್ಕ್, ಮಹಲಿಂಗ ನಾಯ್ಕ್, ಗೌತಮ್ ಮತ್ತಿತರರು ಉಪಸ್ಥಿತರಿದ್ದರು. ಇಸವಿ 2003ರಲ್ಲಿ ನಮ್ಮ ಸುಂದರ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಆಗಿನ ಮುಖ್ಯಮಂತ್ರಿ SM ಕೃಷ್ಣ ಅವರು ಉದ್ಘಾಟಿಸಿದ್ದಂತಹ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದಂಥ ಮೊದಲ ಸಮಾವೇಶ ಇವಾಗ 22 ವರ್ಷಗಳ ನಂತರ 2ನೇ ಸಮಾವೇಶ ನಮ್ಮ ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆವರಣದಲ್ಲಿ ಡಾಕ್ಟರ್ ಮೋಹನ್ ಆಳ್ವಾ ಈ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯಸ್ಥರಾದ ಅವರ ಸಹಕಾರ ಮತ್ತು ಅವರ ಮಾರ್ಗದರ್ಶನದಲ್ಲಿ 2ನೇ ಸಮಾವೇಶ ನಡೀತಾ ಇದೆ. ನವೆಂಬರ್ 9 ಮತ್ತು 10ನೇದಂದು ಮುಖ್ಯ ಕಾರ್ಯಕ್ರಮ 10ನೇ ತಾರೀಕು ನವೆಂಬರ್ 2024ರಂದು ನಡೆಯಲಿದೆ. ಈ ಸಮಾವೇಶದ ಪ್ರಮುಖ ಉದ್ದೇಶ ಅಂದರೆ ನಮ್ಮ ಮರಾಠಿ ಸಮುದಾಯದ ಜನರು ಒಂದು ಸಮಾಜದ ಅತ್ಯಂತ ಹಿಂದುಳಿದ ವರ್ಗದವರಾಗಿದ್ದು
ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ. ಮೀಸಲಾತಿಯ ಸೌಲಭ್ಯ ಸಿಕ್ಕಿದ ನಂತರವೂ ನಮ್ಮ ಜನರು 80%ಕ್ಕಿಂತಲೂ ಹೆಚ್ಚಿನ ಜನರು ಇನ್ನೂ ಕೂಡ ಹಿಂದುಳಿದವರಾಗಿದ್ದು, ಸಮಾಜದ ಹಿಂದುಳಿದ ವರ್ಗಕ್ಕೆ ಸೇರಿದ್ದು, ಉದ್ಯೋಗ ಅವಕಾಶ ಇಲ್ಲದೆ, ಅದು ಕೂಡ ಒಂದು ಆರ್ಥಿಕವಾಗಿ ಕೆಳಮಟ್ಟದ ಉದ್ಯೋಗದಲ್ಲಿ ನಿರತರಾಗಿರುವಂಥದ್ದು ಒಂದು 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 ಸತ್ಯವಾದಂಥ ಸಂಗತಿ. ಅದರ ಜೊತೆಗೇ ನಮ್ಮ ಮರಾಠಿ ಸಮುದಾಯದವರು ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದ್ದಾರೆ. ಯಾವ ತನಕ ಶೈಕ್ಷಣಿಕವಾಗಿ ನಾವು ಮುಂದುವರಿಯುವುದಿಲ್ಲೋ ಆ ತನಕ ಯಾವುದೇ ಒಂದು ಜನಾಂಗ ಸಮಾಜದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ಶೈಕ್ಷಣಿಕವಾಗಿ ಇನ್ನೂ ಕೂಡ ತುಂಬ ನಾವು ಅದನ್ನು ಒತ್ತು ಕೊಡುವಂಥ ಅವಶ್ಯಕತೆ ಇದೆ. ಅದರ ಜೊತೆಗೇ ನಿರುದ್ಯೋಗ ಅನ್ನುವಂಥದ್ದು ಇನ್ನೊಂದು ಬಹಳ ದೊಡ್ಡವಾದಂಥ ಸಮಸ್ಯೆ ನಮ್ಮ ಜನರಲ್ಲಿದೆ. ವಿದ್ಯಾವಂತನಾದ ನಂತರವೂ ಕೂಡ ನಿರುದ್ಯೋಗದಂಥ ಸಮಸ್ಯೆ ಕೂಡ ಇದೆ. ಕೌಶಲ್ಯ ವಿಕಾಸ ಮಾಡುವಂತಹ ಒಂದು ಅವಶ್ಯಕತೆ ಕೂಡ ಇದೆ. ಅದರ ಜೊತೆಗೆ ನಮ್ಮ ಮರಾಠಿ ಸಮುದಾಯ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಸಮುದಾಯ. ನಾವು ಸುಮಾರು 300-350 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಹಲವಾರು ಪ್ರದೇಶಗಳಿಂದ ಅಥವಾ ಗೋವಾದ ಆ ಕಡೆಯಿಂದ ಈ ಒಂದು ದಕ್ಷಿಣ ಪ್ರಾಂತದಲ್ಲಿ ಈ ಒಂದು ಜಿಲ್ಲೆಗಳಲ್ಲಿ ವಲಸೆ ಬಂದು ನೆಲೆಸಿರುವಂತಹ ಜನ. ಅದರ ಜೊತೆಗೆ ಬರುವಾಗ ನಮ್ಮ ಕಲೆ ಸಂಸ್ಕೃತಿ, ನಮ್ಮ ಆರಾಧನಾ ದೇವಿಯನ್ನು ನಾವು ನಮ್ಮ ಜೊತೆಗೆ ಹೊತ್ತುಕೊಂಡು ಬಂದು ಇಲ್ಲಿ ನಮ್ಮ ಈ ಒಂದು ಪ್ರದೇಶದಲ್ಲಿ ಎಲ್ಲ ಕಡೆ ನಾವೊಂದು ಗದ್ದಿಗೆ ಅಮ್ಮನವರ ಇದು ದುರ್ಗಾ ಪರಮೇಶ್ವರ ದೇವಸ್ಥಾನವನ್ನು ಸ್ಥಾಪಿಸಿ ಅದರ ಆರಾಧನೆಯನ್ನು ಮಾಡಿಕೊಂಡು ಅದರ ಜೊತೆಗೇ ಒಂದು ವಿಶಿಷ್ಟವಾದಂಥ ಸಂಸ್ಕೃತಿಯನ್ನು ನಾವು ಇವತ್ತು ಕೂಡ ನಾವು ಅದನ್ನು ಕಾಪಾಡಿಕೊಂಡು ಬೆಳೆಸ್ಕೊಂಡು ಬಂದಂತಹ ಒಂದು ಜನಾಂಗ. ವಿಶೇಷವಾಗಿ ಕಂಡ್ರೆ ಹೋಳಿ ಒಂದು ಹಬ್ಬದ ಆಚರಣೆ ನಾವು ಏನೋದು ಮಹಾರಾಷ್ಟ್ರ ಗೋವಾದಲ್ಲಿ ಆಚರಣೆ ಆಗ್ತದೆ ಅಂತಹ ಒಂದು ವಿಶೇಷವಾದ ಆಚರಣೆಯನ್ನು ಮತ್ತು ನಮ್ಮ ಆರಾಧ್ಯ ಕುಲದೇವತೆಯಾದಂತಹ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಪೂಜೆಯನ್ನು ಮಾಡಿ ದೇವಸ್ಥಾನದ ಒಂದು ವಿಶೇಷವಾದಂಥ ಗದ್ದಿಗೆಯ ಒಂದು ಗೋಂದುಲು ಪೂಜೆ ಹಾಗೂ ಇನ್ನಿತರ ಒಂದು ವಿಶೇಷ ಪೂಜೆಯನ್ನು ಮಾಡಿಕೊಂಡು ನಾವು ಮುಂದುವರಿದುಕೊಂಡು ಬಂದಂತಹ ಜನಾಂಗ ಮಹಾಮಾಯಿ ದುರ್ಗಾ ಪರಮೇಶ್ವರಿ. ಅದರ ಜೊತೆಗೇ ನಮ್ಮ ಒಂದು ವಿಶೇಷವಾದಂಥ ಭಾಷೆ ಅದು ಮರಾಠಿ ಭಾಷೆ. ಕೊಂಕಣಿಗೆ ಅದೆಷ್ಟು ಹೋಲಿಕೊಂಡು ಇದ್ದರೂ ಕೂಡ ಅದರದ್ದು ತನ್ನದೇ ಆದಂಥ ವೈಶಿಷ್ಟ್ಯತೆ ಕೂಡ ಇದೆ. ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಧರ್ಮ ಇದನ್ನು ಕೂಡ ನಾವು ಅದು ನಮ್ಮ ಯುವ ಜನತೆಗೆ ಅದನ್ನು ಮುಂದಕ್ಕೆ ಕೊಂಡೋಗಬೇಕು, ಅದನ್ನು ಸಂರಕ್ಷಿಸಬೇಕು, ಅದನ್ನು ಬೆಳೆಸಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕೂಡ ಈ ಒಂದು ಸಮಾವೇಶವನ್ನು ಮಾಡುವಂಥ ಒಂದನ್ನು ಇಟ್ಕೊಂಡಿದ್ದೀವಿ. ಅಂದರೆ ಮೂಲ ಉದ್ದೇಶ ಅಂದರೆ ನಮ್ಮ ಜನರನ್ನು ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಅದರ ಜೊತೆಗೇ ನಮ್ಮ ಕಲೆ ಸಂಸ್ಕೃತಿ ಮತ್ತು ಭಾಷೆಯನ್ನು ಮುಂದುವರಿಸುವಂಥ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಸಮಾವೇಶವನ್ನು ನಾವು ಇಟ್ಕೊಂಡಿದ್ದೇವೆ. ನವೆಂಬರ್ 9ರಂದು ಉದ್ಯೋಗ ಮೇಲೆ ನಮ್ಮ ನಿರುದ್ಯೋಗಿ ಯುವತಿಯರಿಗೆ ಒಂದು 30ಕ್ಕಿಂತಲೂ ಹೆಚ್ಚು ಕಂಪನಿಗಳು ಬೆಂಗಳೂರು ಮತ್ತು ಇತರ ಪ್ರದೇಶಗಳಿಂದ ಬರ್ತಾ ಇದ್ದಾರೆ. ಅವರಿಗೆ ಉದ್ಯೋಗ ಅವಕಾಶವನ್ನು ಕೊಡಿಸಲಿಕ್ಕೆ ಒಂದು ಉದ್ಯೋಗ ಮೇಳವನ್ನು ಇಟ್ಕೊಂಡಿದ್ದೇವೆ. ಹಾಗೂ ನವೆಂಬರ್ 10ರಂದು ಮುಖ್ಯವಾದಂತಹ ಒಂದು ಸಮ್ಮೇಳನ, ಮುಖ್ಯ ಕಾರ್ಯಕ್ರಮ, ಅದರ ಉದ್ಘಾಟನೆಯನ್ನು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಶ್ರೀ ಸಿದ್ದರಾಮಯ್ಯ ಅವರು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೇ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬರಲಿಕ್ಕಿದ್ದಾರೆ, ಭಾಗವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಯಾಗಿ. ಅದರ ಜೊತೆಗೇ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವನವರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅದರ ಜೊತೆಗೇ ನಮ್ಮ ವಿಧಾನಸಭೆಯ ಸನ್ಮಾನ್ಯ ಸ್ಪೀಕರ್ ಆದ UT ಖಾದರ್ ಅವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸಲಿಕ್ಕಿದ್ದಾರೆ. ಅದರ ಜೊತೆಗೇ ನಾನು ಮೊದಲೇ ಹೇಳಿದಾಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ ಆಳ್ವರು ಈ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ತುಂಬು ಹೃದಯದಿಂದ ತನು ಮನದಿಂದ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಶಿಕ್ಷಣ ಪ್ರತಿಷ್ಠಾನದ ಅಲ್ಲಿರುವಂತಹ ಹಾಲ್ಸ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು, ಅಡುಗೆ ಶಾಲೆ ಪಾಕಶಾಲೆ ಇರ್ಬೋದು, ಅಡುಗೆಯವರು ಇರ್ಬೋದು, ಅಲ್ಲಿರುವಂಥ ಸ್ಟಾಫು, ಸ್ಟೂಡೆಂಟ್ ವಾಲಂಟಿಯರ್ಸ್ ಎಲ್ಲ ಥರದ ಸೌಕರ್ಯಗಳನ್ನು ನಮಗೆ ಅದನ್ನು ಅವರು ವಹಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಅವರು ಕೂಡ ಅವರ ಆ ಮಾರ್ಗದರ್ಶನದಲ್ಲಿ ಕೂಡ ನಡೀತಾ ಇದೆ. ನಮ್ಮ ಒಂದು ಸ್ಮರಣ ಸಂಚಿಕೆ ಅನ್ನುವಂಥದ್ದು ಗದ್ದಿಗೆ
ಸ್ಮರಣ ಸಂಚಿಕೆಯನ್ನು ಇವತ್ತನ್ನು ಅವರು ಉದ್ಘಾಟನೆ ಅದನ್ನು ಬಿಡುಗಡೆ ಮಾಡಲಿದ್ದಾರೆ ಡಾಕ್ಟರ್ ಮೋಹನ್ ಆಳ್ವ ಅವರು. ಅದರ ಜೊತೆಗೇ ಉದ್ಯಮಿಯಾದಂಥ ಶ್ರೀ ಶಶಿಧರ್ ಶೆಟ್ಟಿ ಬರೋಡಾ ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಅದರ ಜೊತೆಗೇ ನಮ್ಮ ಸ್ಥಳೀಯ ಮೂಡುಬಿದ್ರೆಯ ಶಾಸಕರಾದಂತಹ ಉಪನಾಥ್ ಕೋಟ್ಯಾನ್ ಅವರು, ಅದರ ಜೊತೆಗೇ ಐವನ್ ಡಿಸೋಜಾ MLC ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೇ ಮಾಜಿ ಸಚಿವರಾದಂತಹ ವಿನಯ ಕುಮಾರ್ ಸೊರಕೆ ಅವರು, ಶ್ರೀ ಅಭಯ್ ಚಂದ್ರ ಜೈನ್ ಮಾಜಿ ಸಚಿವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಅದರ ಜೊತೆಗೇ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಗೌರವಾಧ್ಯಕ್ಷರು, ಬೇರೆ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು ಕೂಡ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಇನ್ನೊಂದು ನಮ್ಮ ಉದ್ಘಾಟನಾ ಸಮಾರಂಭದ ಇನ್ನೊಂದು ಮುಖ್ಯ ಅಂಶ ಅಂದರೆ ನಮ್ಮ ಮರಾಠಿ ಸಮುದಾಯದಲ್ಲಿ ಸಾಧನೆ ಮಾಡಿದಂತಹ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂಥವರನ್ನು ಗುರುತಿಸುವುದು ಮತ್ತು ಸನ್ಮಾನಿಸುವುದು. ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಗಳಿಸಿದಂತಹ ಅಮೇಯ್ ಮಹಾಲಿಂಗ ನಾಯಕರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಅದರ ಜೊತೆಗೇ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಒಂದು ರಂಗದಲ್ಲಿ ಕೂಡ ಸಾಧನೆ ಮಾಡಿದಂತಹ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮ ಮುಗಿದ ನಂತರ ನಾವು 4 ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ಉದ್ದೇಶ ಅಂದರೆ ಒಂದು ಶಿಕ್ಷಣಕ್ಕೆ ಮತ್ತು ಯುವ ಜನರ ಒಂದು ಸಮಸ್ಯೆಗಳಿಗೆ ಒತ್ತು ಕೊಡಲು ಡಾಕ್ಟರ್ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಅವರು ಒಂದು ರಿಸೋರ್ಸ್ ಪರ್ಸನ್ ಆಗಿ ಒಂದು ವಿಚಾರಗೋಷ್ಠಿಯನ್ನು ಅವರು ನಡ್ಕೊಳ್ಳಿಕ್ಕಿದ್ದಾರೆ. ಶಿಕ್ಷಣ ಮತ್ತು ಯುವ ಜನರ ಬಗ್ಗೆ ಡಾಕ್ಟರ್ ಮೋಹನ್ ಆಳ್ವ ಅವರು ವಿಚಾರಗೋಷ್ಠಿಯನ್ನು ನಡ್ಕೊಳ್ಳಿಕ್ಕಿದ್ದಾರೆ. ಆ ನಂತರ ನಮ್ಮ ಮರಾಠಿ ಜನರ ಆಚಾರ ವಿಚಾರ, ಸಂಸ್ಕೃತಿ, ಕಲೆ, ಭಾಷೆಗಳ ಬಗ್ಗೆ ಅದನ್ನು ಜನರಲ್ಲಿ ಅರಿವು ಮೂಡುವಂಥದ್ದು, ಅದನ್ನು ಸಂರಕ್ಷಿಸುವಂಥದ್ದು, ಅದನ್ನು ಮುಂದೆ ಬೆಳೆಸುವ ರೀತಿಯನ್ನು ನಮ್ಮ ಹಿರಿಯ ವಕೀಲರಾದಂತಹ ಶ್ರೀ ಮಂಜುನಾಥ್ ಪುತ್ತೂರು ಇವರು ಅದನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ. ಅದರ ಜೊತೆಗೇ ನಮ್ಮ ಮರಾಠಿ ಭಾಷೆ ಅನ್ನುವಂಥದ್ದು ವಿಶಿಷ್ಟವಾದಂಥ ಭಾಷೆ. ಆ ಭಾಷೆಯನ್ನು ಉಳಿಸುವುದು, ಬೆಳೆಸುವುದು, ಯುವ ಜನರಲ್ಲಿ, ನಮ್ಮ ಮಕ್ಕಳಲ್ಲಿ ಅದರ ಬಗ್ಗೆ ಅರಿವನ್ನು ಉಂಟು ಮಾಡುವಂಥದ್ದು, ಅದರ ಬಗ್ಗೆ ಒಂದು ಹೆಮ್ಮೆಯನ್ನು ಉಂಟು ಮಾಡಲಿಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಯಾದಂತಹ ರತಿ ಪ್ರಭಾಕರ್ ನಾಯ್ಕ್ ಅವರನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ. ಮೂರನೇದಾಗಿ ನಾವು ಮರಾಠಿ ಜನಾಂಗದ ಹಲವಾರು ಸಮಸ್ಯೆಗಳಿವೆ, ಹಲವಾರು ಸವಾಲುಗಳಿವೆ. ಆ ಸವಾಲುಗಳಿಗೆ ತಕ್ಕ ಸೊಲ್ಯೂಷನ್ ಮತ್ತು ಉತ್ತರ, ಅದರ ಬಗ್ಗೆ ಅರಿವನ್ನು ಉಂಟು ಮಾಡಲಿಕ್ಕೆ ಅದರ ಬಗ್ಗೆ ಒಂದು ವಿಶೇಷವಾದ ವಿಚಾರಗೋಷ್ಠಿಯನ್ನು ನಮ್ಮ ಹಿರಿಯ ವಕೀಲರಾದಂತಹ ಪ್ರವೀಣ್ ಕುಮಾರ್ ಮುಗ್ಲಿ ಅವರು ವಹಿಸಿಕೊಳ್ಳಿ. ಹೀಗೆ 4 ವಿಚಾರಗೋಷ್ಠಿಯಲ್ಲೂ ಉದ್ಘಾಟನಾ ಕಾರ್ಯಕ್ರಮದ ನಂತರ ಸಂಜೆಯ ತನಕ 4 ವಿಚಾರಗೋಷ್ಠಿಗಳು ನಡೆಯಲಿದೆ. ಆ ನಂತರ ಸಮಾರೋಪ ಸಮಾರಂಭದಲ್ಲಿ ನಮ್ಮ ನೆಚ್ಚಿನ ಸಂಸದರಾದಂತಹ ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಬ್ರಿಜೇಶ್ ಚೌಟ ಅವರು ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅದರ ಜೊತೆಗೇ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದರ ಎಲ್ಲ ಡೀಟೇಲ್ಸ್ ಏನಿದೆ ನಮ್ಮ ಇನ್ವಿಟೇಷನ್ ಕಾರ್ಡಲ್ಲಿ ಕೂಡ ಇದೆ. ನಾವೊಂದು ಪತ್ರಿಕಾ ಪ್ರೆಸ್ ನೋಟ್ ಮಾಡಿ ನಿಮಗೆ ನಾವು ಹಂಚಿದ್ದೇವೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳು ಕೂಡ ಇದೆ. ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು, ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಕೂಡ ಅಡ್ರೆಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಸಮಾಜದ ಮರಾಠಿ ಸಮುದಾಯ ಒಂದು ಅತ್ಯಂತ ಹಿಂದುಳಿದಂಥ ಸಮಾಜ. ಅದರಲ್ಲಿ ಸಂಘಟನೆ, ಶಿಕ್ಷಣ, ನಾಯಕತ್ವ, ಹಾಗೆಯೇ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಹಿಂದುಳಿದಂತಹ ಸಮಾಜ. ಹಾಗಾಗಿ ನೋಡಿದರೆ ಇವಾಗ ನಮ್ಮ ಬಗ್ಗೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಯುವಕರದ್ದು, ಮಹಿಳೆಯರದ್ದು, ನಮ್ಮ ಕೂಡುವಳಿ ಬಗ್ಗೆ ಎಲ್ಲ ಕಡೆ ಸಂಘ ಸಂಸ್ಥೆಗಳು ಇವಾಗ ರಿಜಿಸ್ಟರ್ ಆಗಿವೆ, ಅದು ಕಾರ್ಯ ನಡೆಸ್ತಾ ಇದ್ದೇವೆ. ಇವಾಗ ಸಂಘಟನೆ ಕೂಡ ನಮ್ಮದು ಇಂಪ್ರೂವ್ಮೆಂಟ್ ಆಗಿದೆ ಸಂಘಟನೆಯಲ್ಲಿ. ಅದರ ಜೊತೆಗೆ ನಾಯಕತ್ವ ಕೂಡ ಮುಂದೆ ಬರ್ತಾ ಇದೆ. ಹಾಗಾಗಿ ಒಂದು ಸಮಾವೇಶ ಮಾಡಲಿಕ್ಕೆ ವಿ ಆರ್ ಲೇಟ್, ಬಟ್ ಬೆಟರ್ ಲೇಟ್ ದ್ಯಾನ್ ಹ್ಯಾಪನ್.